ಈಗಾಗಲೇ ಪೊಳಲಿ ಮತ್ತು ಅಡ್ಡೂರು ಸೇತುವೆ ಸಂಚಾರ ನಿಷೇಧ ಆಗಿದೆ. ಜನ ಹಿಡಿಶಾಪವನ್ನು ಹಾಕ್ತಾ ಇದ್ದಾರೆ ಮತ್ತು ಪ್ರತಿಭಟನೆಯನ್ನು ಕೂಡ ನಡೆಸಿದ್ದಾರೆ. ಆದರೆ ಈಗ ಬಂದಿರುವಂತಹ ವರದಿಯನ್ನು ನೋಡಿದರೆ ಜನ ಮತ್ತಷ್ಟು ರೊಚ್ಚಿಗೇಳುವ ಸಾಧ್ಯತೆಗಳು ಕಂಡು ಬರ್ತಾ ಇದೆ. 4 ಸೇತುವೆಯಲ್ಲಿ ಸಂಚಾರವನ್ನು ಸಂಪೂರ್ಣವಾಗಿ ನಿಷೇಧ ಮಾಡಬೇಕು ಅಂತ ಬೆಂಗಳೂರಿನ ತಾಂತ್ರಿಕ ತಂಡ ವರದಿಯನ್ನು ಕೊಟ್ಟಿದೆ. ಅಂದರೆ ನಾವಿಲ್ಲಿ ಗಮನಿಸಬೇಕು, ಒಂದಷ್ಟು ತಿಂಗಳ ಹಿಂದೆ ಪರಾರಿ ಮತ್ತು ಉಳಾಯಿಬೆಟ್ಟುವಿನ ಸೇತುವೆ, ಅಡ್ಡೂರು ಪೊಳಲಿ ಸೇತುವೆ, ಮರವೂರು, ಪಲಿಮಾರು ಅಂದರೆ ಒಂದಷ್ಟು ಸೇತುವೆಗಳ ಧಾರಣಾ ಸಾಮರ್ಥ್ಯವನ್ನು ಒಂದು ಬೆಂಗಳೂರಿನ ತಾಂತ್ರಿಕ ತಂಡದವರು ಬಂದು ಪರಿಶೀಲನೆಗೆ ಒಳಪಡಿಸಿದ್ರು. ಆ ಬಳಿಕ ಜಿಲ್ಲಾಧಿಕಾರಿಗಳು ಕೂಡ ಹೇಳಿದರು, ಬೆಂಗಳೂರಿನಿಂದ ತಾಂತ್ರಿಕ ತಂಡ ಏನು ವರದಿಯನ್ನು ಕೊಡ್ತಾರೆ ಆ ವರದಿಯನ್ನು ಆಧರಿಸಿ ನಾವು ಮುಂದಿನ ಕ್ರಮವನ್ನು ತೆಗೆದುಕೊಳ್ತೇವೆ ಅಂತ ಹೇಳಿ. ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿಗಳ ನಿರ್ದೇಶನದಂತೆ ಜಿಲ್ಲೆಯ 11 ಸೇತುವೆಗಳನ್ನು ತಾಂತ್ರಿಕ ತಂಡ ಪರಿಶೀಲನೆಗೆ ಒಳಪಡಿಸಿದೆ. ಈಗ ಅದರಲ್ಲಿ 4 ಸೇತುವೆ ಸಂಪೂರ್ಣ ಶಿಥಿಲಗೊಂಡಿದ್ದು ಕೂಡಲೇ ಎಲ್ಲ ತರಹದ ವಾಹನ ಸಂಚಾರವನ್ನು ನಿಷೇಧಿಸುವಂತೆ ವರದಿಯನ್ನು ಕೊಟ್ಟಿದೆ. ಇದರಲ್ಲಿ ಈಗ ಯಾವ ಸೇತುವೆಯಲ್ಲಿ ಸಂಪೂರ್ಣ ವಾಹನ ಸಂಚಾರ ನಿಷೇಧ ಆಗಬೇಕಂತ ಕೇಳಿದರೆ ಪರಾರಿ ಮತ್ತು ಉಳಾಯಿಬೆಟ್ಟು ಸೇತುವೆ, ಅಡ್ಡೂರು ಮತ್ತು ಪೊಳಲಿ ಸೇತುವೆ ಅಂದರೆ ಒಂದೇ ಸೇತುವೆ ಅದು, ಮರವೂರು ಮತ್ತು ಪಲಿಮಾರು ಸೇತುವೆ. ಇದನ್ನು ಯಾವುದೇ ಕಾರಣಕ್ಕೂ ಅಲ್ಲಿ ಘನವಾಹನ ಅಥವಾ ಕಾರು, ಬೈಕು ಯಾವುದರ ಓಡಾಟ ಕೂಡ ಬೇಡ. ಅವುಗಳ ಸಂಚಾರವನ್ನು, ಈ ಸೇತುವೆಯ ಸಂಚಾರವನ್ನು ಬಂದ್ ಮಾಡಬೇಕು ಅನ್ನುವಂತಹ ಒಂದು ಪ್ರಸ್ತಾವನೆಯನ್ನು ವರದಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ. ಆದರೆ ಜಿಲ್ಲಾಧಿಕಾರಿಗಳನ್ನು ಕೇಳಿದರೆ, ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಮುಲ್ಲೈ ಮುಗಿಲನ್ ಅವರ ಹತ್ರ ಕೇಳಿದರೆ ಅವರಿಗೆ ಇಲ್ಲಿನ ಪ್ರಾಕ್ಟಿಕಲ್ ವಿಚಾರಗಳು ಗೊತ್ತಿದೆ. ಈಗಾಗಲೇ ಪೊಳಲಿ ಮತ್ತು ಅಡ್ಡೂರಿನಲ್ಲಿ ಜನ ಏನು ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ ಎನ್ನುವ ಅರಿವು ಇದೆ ಜಿಲ್ಲಾಧಿಕಾರಿಗಳಿಗೆ. ಹಾಗಾಗಿ ಘನವಾಹನ ಸಂಚಾರ ನಿರ್ಬಂಧ ಹಾಕಲಾದ ಸೇತುವೆಯ ಧಾರಣಾ ಸಾಮರ್ಥ್ಯವನ್ನು ಬೆಂಗಳೂರಿನ ತಂಡದವರು ಪರಿಶೀಲಿಸಿ ಬಂದ್ ಮಾಡಬೇಕಂತ ಏನು ವರದಿಯನ್ನು ಕೊಟ್ಟಿದ್ದಾರೆ. ಆದರೆ ನಾವು ಒಂದು ಕಡೆ ನಾಗರಿಕರ ಸುರಕ್ಷತೆಗೆ ಗಮನವನ್ನು ಕೊಡಬೇಕು, ಮತ್ತೊಂದು ಕಡೆ ಸೇತುವೆಯ ನಿಷೇಧದಿಂದ ಜನರಿಗೆ ಆಗ್ತಾ ಇರುವ ತೊಂದರೆ ಬಗ್ಗೆ ಕೂಡ ಯೋಚಿಸಬೇಕಾಗಿದೆ ಅಂತ ಜಿಲ್ಲಾಧಿಕಾರಿಗಳು ಹೇಳಿದ್ದಾರೆ. ಹಾಗಾಗಿ ಇಮಿಡಿಯೇಟ್ ಆಗಿ ಈಗ ಈ 4 ಸೇತುವೆಯಲ್ಲಿ ಸಂಪೂರ್ಣ ಸಂಚಾರ ಬಂದ್ ಆಗೋದಿಲ್ಲ. ಜಿಲ್ಲಾಧಿಕಾರಿಗಳು ಹೇಳುವ ಪ್ರಕಾರ ಪರ್ಯಾಯ ವ್ಯವಸ್ಥೆಗೆ ನಾವು ಕ್ರಮ ಕೈಗೊಳ್ತೇವೆ ಅಂತ ಜಿಲ್ಲಾಧಿಕಾರಿಗಳು ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇದರ ಜೊತೆಗೆ 87 ಕೋಟಿ ರೂಪಾಯಿಯ ಪ್ರಸ್ತಾವನೆಯನ್ನು ಕೂಡ ಸಲ್ಲಿಸಿದ್ದಾರೆ. ಏನು, ಹೊಸ ಸೇತುವೆಯ ರಚನೆಗೆ ಲೋಕೋಪಯೋಗಿ ಇಲಾಖೆಗೆ ಒಂದು ಪ್ರಸ್ತಾವನೆಯನ್ನು ಸಲ್ಲಿಸಲಾಗಿದೆ. ಅಂದರೆ ಈಗಿರುವ ಪ್ರಶ್ನೆ, ಈಗ 4 ಸೇತುವೆಗೆ ಪರ್ಯಾಯ ಸೇತುವೆಯನ್ನು ನಿರ್ಮಾಣ ಮಾಡ್ತಾರಾ? ಈಗ ನೋಡಿ, ಪೊಳಲಿ ಮತ್ತು ಅಡ್ಡೂರಿನಲ್ಲಿ ನೀವೊಂದು ಸೇತುವೆ ನಿರ್ಮಾಣ ಆಗಬೇಕಂತಿದ್ರೆ ಮಿನಿಮಮ್ 1 ವರ್ಷ 2 ವರ್ಷ ತೆಗೆದುಕೊಂಡ್ರೂ ಕೂಡ ಆ 2 ವರ್ಷಕ್ಕೆ ನೀವು ಏನು ಮಾಡ್ತೀರಾ? ಈಗಿರುವ ಸೇತುವೆಯಲ್ಲೇ ವಾಹನ ಸಂಚಾರಕ್ಕೆ ಅವಕಾಶವನ್ನ ಮಾಡಿಕೊಡ್ತೀರಾ, ಅಥವಾ ಹೊಸ ಸೇತುವೆ ನಿರ್ಮಾಣ ಆಗುವ ತನಕ ಬದಲಿ ರಸ್ತೆಯಲ್ಲೇ ಸಂಚಾರಕ್ಕೆ ಅವಕಾಶ ಮಾಡಿಕೊಡ್ತೀರಾ ಅನ್ನೋದಿರುವ ಪ್ರಶ್ನೆ. ಸೊ ರಿಪೋರ್ಟ್ ಬಂದಿದೆ, ರಿಪೋರ್ಟನ್ನು ಆಧರಿಸಿ ಕ್ರಮ ಕೈಗೊಳ್ಳೋದಾದರೆ ಜನರಿಗೆ ಸಮಸ್ಯೆ ಆಗುತ್ತೆ. ಹಾಗಾಗಿ ಇವರ ರಿಪೋರ್ಟ್ನ ಆಧಾರದಲ್ಲಿ ಸೇತುವೆ ಮುರಿದು ಬೀಳುತ್ತೆ ಅಂತ ಸ್ವಲ್ಪ ಭಯದಲ್ಲಿ ಕೂತ್ಕೊಂಡ್ರೂ ಕೂಡ ಜಿಲ್ಲಾಧಿಕಾರಿಗಳು ಬಂದ್ ಮಾಡುವ ಆದೇಶವನ್ನೇ ಕೊಡಬೇಕಾಗುತ್ತೆ. ಸೊ ಒಂಥರ ಹಾವು ಸಾಯಬಾರದು, ಕೋಲು ಮುರಿಯಬಾರದು ಅನ್ನುವ ಪರಿಸ್ಥಿತಿಯಲ್ಲಿ ಇದ್ದಾಗೆ ಕಂಡು ಬರ್ತಾ ಇದ್ದಾರೆ. ಆದರೆ ಜಿಲ್ಲಾಧಿಕಾರಿಗಳ ಸದ್ಯದ ಸ್ಟೇಟ್ಮೆಂಟ್ ಅನ್ನ ಗಮನಿಸುವಾಗ ಸಂಪೂರ್ಣ ಬಂದ್ ಮಾಡೋದು ಸ್ವಲ್ಪ ಕಷ್ಟ ಸಾಧ್ಯ ಇರುವ ರೀತಿಯಲ್ಲಿ ಕಂಡು ಬರ್ತಾ ಇದೆ. ಸೊ ಪರ್ಯಾಯ ಸೇತುವೆಯ ನಿರ್ಮಾಣ ಆಗುವ ತನಕ ಏನ್ ಮಾಡ್ತಾರೆ? ಈಗಾಗಲೇ ಜನ ರೊಚ್ಚಿಗೆದ್ದು ಪ್ರತಿಭಟನೆಯ ಹಾದಿಯನ್ನು ಹಿಡಿತಾ ಇದ್ದಾರೆ. ಯಾಕಂದ್ರೆ ಪೊಳಲಿ ಮತ್ತು ಅಡ್ಡೂರು ಸೇತುವೆ ಈ ದುಸ್ಥಿತಿಗೆ ಕಾರಣ ಅಲ್ಲಿನ ಅಕ್ರಮ ಮರಳುಗಾರಿಕೆ ಎನ್ನುವ ಗಂಭೀರ ಆರೋಪವನ್ನು ಕೂಡ ಸ್ಥಳೀಯ ಜನರು ಆಗಿಂದಾಗಲೇ ಮಾಡ್ತಾ ಇದ್ದಾರೆ. ಸೊ ಜಿಲ್ಲಾಡಳಿತ ಮುಂದಿನ ದಿನಗಳಲ್ಲಿ ಈ ವರದಿಯ ಆಧಾರದಲ್ಲಿ ಯಾವ ಕ್ರಮವನ್ನು ಕೈಗೊಳ್ಳುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ.